ವ್ಯಕ್ತಿಯ ಮುಂದೆ ಹೋಗಿ ನಿಂತರೆ ಸಾಕು, ನಿಮ್ಮ ಮುಖ ನೋಡಿ ನಿಮ್ಮ ತೊಂದರೆಗಳನ್ನ ಹೇಳುತ್ತಾರೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಒಂದೇ ಮಾತಿನಲ್ಲಿ ಪರಿಹಾರ ಕೂಡ ಕೊಟ್ಟು ಬಿಡುತ್ತಾರೆ. ನೋಡಲು ಸಾಮಾನ್ಯ ವ್ಯಕ್ತಿ ಹಾಗೆ ಕಾಣುವ ಈ ಯುವಕ ಈಗ ಉತ್ತರ ಕರ್ನಾಟಕದ ಭಾಗದಲ್ಲಿ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ಕಾವಿ ಬಟ್ಟೆ ಹಾಕೋದಿಲ್ಲ, ಮಂತ್ರಗಳನ್ನ ಪಠಿಸುವುದಿಲ್ಲ, ಸೀದಾ ಸಾದಾ ಕಾಣುವ ಈ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಈ ಭಾಗದ ಜನರಿಗೆ ದೈವ ಮಾನವ ಆಗಿದ್ದು ಹೇಗೆ ಅನ್ನುವ ಕುತೂಹಲ ಮಾಹಿತಿ ಈಗ ಪ್ರತಿಯೊಬ್ಬರನ್ನ ಅಚ್ಚರಿ ಮೂಡಿಸಿದೆ. ಹೌದು, ಆ ದೈವ ಮಾನವನೇ ಮಲ್ಲಿಕಾರ್ಜುನ್ ಮುತ್ಯ. ಮಲ್ಲಿಕಾರ್ಜುನ್ ಮುತ್ಯ ಈ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ, ಯಾಕೆ ಜನಸಾಮಾನ್ಯರಿಂದ ಹಿಡಿದು ರಾಜಕೀಯ ವ್ಯಕ್ತಿಗಳು, ಸಿನಿಮಾ ತಾರೆಗಳು, ದೊಡ್ಡ ದೊಡ್ಡ ಬಿಸಿನೆಸ್ ಮನ್ಗಳು, ಮಂತ್ರಿಗಳು ಇವರ ಕಾಲಿಗೆ ಬೀಳುತ್ತಾರೆ ಅನ್ನೋದೇ ನಿಗೂಢವಾಗಿದೆ. ಬನ್ನಿ, ಮಲ್ಲಿಕಾರ್ಜುನ ಮುತ್ಯ ಬಗ್ಗೆ ಇನ್ನಷ್ಟು ಅಚ್ಚರಿಯ ಮಾಹಿತಿಯನ್ನ ತಿಳಿದುಕೊಳ್ಳುವ ಮೊದಲು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ತಪ್ಪದೆ ನೋಡಿ. ಮನುಷ್ಯ ಕಷ್ಟ ಅಂತ ಬಂದಾಗ ಅದಕ್ಕೆ ಪರಿಹಾರ ಪಡೆಯಲು ದೇವರ ಮೊರೆ ಹೋಗುವುದು ಸರ್ವೇ ಸಾಮಾನ್ಯ. ಇನ್ನು ಕೆಲವರು ದೈವ ಮಾನವರ ಮೊರೆ ಕೂಡ ಹೋಗುತ್ತಾರೆ. ಹಿಂದೂಗಳು ಹೆಚ್ಚಾಗಿ ದೇವಸ್ಥಾನಕ್ಕೋ ಮಠಗಳಿಗೋ ಅಥವಾ ತಮ್ಮ ಸಮಸ್ಯೆಗಳನ್ನ ತೆಗೆದುಕೊಂಡು ಮಹಾಪುರುಷರಲ್ಲಿ, ಸ್ವಾಮೀಜಿಗಳಲ್ಲಿ ಹೋಗಿ ತಮ್ಮ ಕಷ್ಟಗಳನ್ನ ಅವರ ಮುಂದೆ ಇಟ್ಟು ಅವರಿಂದ ಪರಿಹಾರ ಪಡೆದುಕೊಳ್ಳುವ ವ್ಯವಸ್ಥೆ ನಾವು ನೂರಾರು ವರ್ಷಗಳಿಂದ ನೋಡುತ್ತಾನೆ ಬಂದಿದ್ದೇವೆ. ಹಾಗೆಯೇ ಇಸ್ಲಾಂ ಧರ್ಮದಲ್ಲಿ ಕಷ್ಟ ಅಂತ ಬಂದಾಗ ದರ್ಗಾಗಳಿಗೆ ಹೋಗಿ ಮೌಲ್ವಿಗಳ ಹತ್ತಿರ ತಾಯ್ತ ಕಟ್ಟಿಸಿಕೊಳ್ಳುವುದು ಕೂಡ ಒಂದು ಸಾಮಾನ್ಯ ಪದ್ಧತಿ. ಕೆಲವರು ಇದನ್ನ ನಂಬಿಕೆ ಅಂದರೆ, ಇನ್ನು ಕೆಲವರು ಇದನ್ನ ಮೂಢನಂಬಿಕೆ ಅನ್ನುತ್ತಾರೆ. ನಾವು ಯಾವುದೇ ತರ ಯಾರ ನಂಬಿಕೆಯನ್ನು ಕೂಡ ಅನುಮಾನ ಮಾಡಬಾರದು, ಅವಮಾನ ಮಾಡಬಾರದು. ಅವರ ನಂಬಿಕೆ ಅವರಿಗೆ ಬಿಟ್ಟಿದ್ದು. ಹೌದು, ಯಾಕಂದ್ರೆ ಎಲ್ಲಿಯೂ ಸಿಗದಂತಹ ಪರಿಹಾರ, ಎಲ್ಲಿಯೂ ವಾಸಿಯಾಗದಂತಹ ಕಾಯಿಲೆ ಕೇವಲ ಒಂದು ತಾಯತದಿಂದ ಅಥವಾ ಕೇವಲ ಒಂದು ಭಸ್ಮದಿಂದ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಅಂದರೆ ನಮ್ಮ ಪಾಡಿಗೆ ಅವರೇ ದೇವರಾಗಿ ಬಿಡುತ್ತಾರೆ. ಆಗ ಮೂಢನಂಬಿಕೆ ಎಲ್ಲಿಂದ ಬಂತು? ಹೌದು, ಇವತ್ತು ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ವಾಟ್ಸಪ್ ಆಗಲಿ, ಎಲ್ಲಿ ಹೋದರೂ ಕೂಡ ಈ ಮಲ್ಲಿಕಾರ್ಜುನ್ ಮುತ್ಯ ಅವರ ವಿಡಿಯೋಗಳೇ ಸಿಕ್ಕಾಪಟ್ಟಿ ವೈರಲ್ ಆಗುತ್ತಿರುವುದನ್ನ ಕಾಣುತ್ತಿದ್ದೇವೆ. ಕೆಲವರಂತೂ ಇವರನ್ನ ವೈರಲ್ ಮುತ್ಯ ಅಂತಾನೆ ಕರೆಯುತ್ತಾರೆ. ಬರೀ ವಿಡಿಯೋಗಳು ಮಾತ್ರ ಅಲ್ಲ, ಇವರಿಗೆ ಸಂಬಂಧಪಟ್ಟ ಹಾಡುಗಳು ಕೂಡ ತುಂಬಾನೇ ವೈರಲ್ ಆಗಿವೆ. ಈ ಮಲ್ಲಿಕಾರ್ಜುನ ಮುತ್ಯ ನೋಡಿದರೆ ಯಾವುದೋ ಕಾಲೇಜಿಗೆ ಹೋಗುವ ಹುಡುಗನ ಹಾಗೆ ಕಾಣುತ್ತಾರೆ. ಆದ್ರೆ ಇವರು ತಮ್ಮ ಕಾರು ಇಳಿದರೆ ಸಾಕು, ಸಾವಿರಾರು ಜನರು ಇವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಲು ಕಾಯುತ್ತಿರುತ್ತಾರೆ. ಈ ವ್ಯಕ್ತಿ ಎಲ್ಲಿ ಹೋಗುತ್ತಾರೋ ಅಲ್ಲಿ ಜಾತ್ರೆಯ ವಾತಾವರಣ ಕಾಣುತ್ತದೆ. ಜನ ಮರಳು, ಜಾತ್ರೆ ಮರಳು ಅನ್ನುವ ಹಾಗೆ ಇವರ ವಿಚಾರ, ಇವರ ಪ್ರಸಿದ್ಧಿ, ಇವರ ವಿಚಾರ ಅಷ್ಟರ ಮಟ್ಟಿಗೆ ಆಗಿದೆ. ಕೇವಲ ಹಿಂದೂಗಳಲ್ಲ, ಸಾವಿರಾರು ಮುಸ್ಲಿಂ ಭಕ್ತರು ಕೂಡ ಈ ಮಲ್ಲಿಕಾರ್ಜುನ ಮುತ್ಯಾಗೆ ಇದ್ದಾರೆ. ಇವರ ವಯಸ್ಸು ಇನ್ನೂ 30 ಕೂಡ ದಾಟಿಲ್ಲ. ಇವರು ಯಾವ ಪವಾಡ ಪುರುಷನ ಹಾಗೆ ಕೂಡ ಕಾಣುವುದಿಲ್ಲ. ಹೋಗ್ಲಿ, ಹಿಮಾಲಯಕ್ಕೆ ಹೋಗಿ ಏನಾದರೂ ತಪಸ್ಸು ಮಾಡಿ ಬಂದಿದ್ದಾರಾ ಅಂತ ಕೇಳಿದ್ರೆ ಅದು ಕೂಡ ಇಲ್ಲ. ಸ್ನೇಹಿತರೆ, ಈ ವ್ಯಕ್ತಿ ಎಷ್ಟು ಸಾಮಾನ್ಯ ಅಂದರೆ, ನಾವು ಯೌವನದಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಮಾಡುತ್ತೇವೋ ಅದನ್ನೆಲ್ಲ ಕೂಡ ಇವರು ಕೂಡ ಮಾಡುತ್ತಾರೆ. ಬೈಕ್ ಓಡಿಸುವುದಾಗಲಿ, ಹಾಡುಗಳನ್ನ ಕೇಳುವುದಾಗಲಿ, ಮೊಬೈಲ್ ಬಳಸುವುದಾಗಲಿ, ಕ್ರಿಕೆಟ್ ಆಡುವುದಾಗಲಿ, ನೋಡುವುದಾಗಲಿ ಎಲ್ಲವನ್ನ ಸಾಮಾನ್ಯರ ರೀತಿ ಮಾಡುತ್ತಾರೆ. ಹೌದು, ಈ ರೀತಿ ಸಾಮಾನ್ಯ ಮನುಷ್ಯನಿಗೆ ಇಷ್ಟೊಂದು ಭಕ್ತರು ಹೇಗೆ ಹುಟ್ಟಿದ್ದರು? ಯಾಕೆ ಇವರ ವಿಡಿಯೋಗಳು ಇದ್ದಕ್ಕಿದ್ದ ಹಾಗೆ ವೈರಲ್ ಆಗುತ್ತಿವೆ? ಯಾಕೆ ಇವರು ಹೋದಲ್ಲೆಲ್ಲ ಸಾವಿರಾರು ಜನ ಸೇರ್ತಾರೆ ಅನ್ನೋದು ಹಲವಾರು ಜನರಿಗೆ ಆಶ್ಚರ್ಯವನ್ನೇ ಉಂಟು ಮಾಡಿದೆ. ಯಾಕಂದ್ರೆ ಕೇವಲ ಇಲ್ಲಿ ಸಾಮಾನ್ಯರು ಮಾತ್ರವಲ್ಲ, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು, ಮಂತ್ರಿಗಳು, ಬಿಸಿನೆಸ್ ಮನ್ಗಳು, ಸಿನಿಮಾ ತಾರೆಗಳು ಇವರ ದರ್ಶನ ಪಡೆಯಲು ತುದಿಗಾಲಲ್ಲಿ ನಿಲ್ಲುತ್ತಾರೆ. ಅಷ್ಟಕ್ಕೂ ಈ ಮಲ್ಲಿಕಾರ್ಜುನ ಮುತ್ಯ ಯಾರು ಅನ್ನೋದನ್ನ ಮೊದಲು ತಿಳಿದುಕೊಳ್ಳಬೇಕು. ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾದಗಿರಿ ಜಿಲ್ಲೆಯ ಶಾಪುರ್ ಬಳಿ ಮಹಲ್ ರೋಜಾ ಅನ್ನುವ ಒಂದು ಚಿಕ್ಕ ಗ್ರಾಮ ಇದೆ. ನಿಜ ಹೇಳಬೇಕೆಂದ್ರೆ ಇದು ಗ್ರಾಮ ಅನ್ನೋದಕ್ಕಿಂತ ಒಂದು ಕುಗ್ರಾಮವೇ ಸರಿ. ಯಾಕಂದ್ರೆ ಇಲ್ಲಿ ಜನ ಹೆಚ್ಚಾಗಿ ರೈತಾಪಿ ವರ್ಗಕ್ಕೆ ಸೇರಿದವರು. ಹೆಚ್ಚಿನವರಿಗೆ ಓದು ಬರಹ ಕೂಡ ಗೊತ್ತಿಲ್ಲ. ಅದರಲ್ಲೂ ಈ ಕಲ್ಯಾಣ ಕರ್ನಾಟಕ ಹೆಚ್ಚಾಗಿ ಮೂಢನಂಬಿಕೆಗಳಿಗೆ ತುತ್ತಾಗಿರುವಂತಹ ಜಿಲ್ಲೆಗಳಲ್ಲಿ ಕೂಡ ಒಂದು. ಹೌದು, ಇದೇ ಮಹಲ್
ಮಹಲ್ ರೋಜಾ ಎಂಬ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅವರ ಕುಟುಂಬ ಅವರ ಮಠ ಕೂಡ ಇರೋದು. ಈಗ ಮಲ್ಲಿಕಾರ್ಜುನ ಮುತ್ಯ ಅವರ ಬಗ್ಗೆ ತಿಳಿಯುವ ಮೊದಲು ಅವರ ಕುಟುಂಬದ ಹಿನ್ನೆಲೆಯನ್ನ ತಿಳಿದುಕೊಳ್ಳುವುದು ಅಷ್ಟೇ ಮುಖ್ಯ. ಹೌದು, ಇವರ ತಂದೆ ಹನುಮಂತರಾಯ್ ಮುತ್ಯ ಅಂತ. ಇವರು ಈ ಗ್ರಾಮದಲ್ಲಿ ಹಾಗೂ ಅಕ್ಕಪಕ್ಕದ ಗ್ರಾಮದಲ್ಲಿ ಜನರಿಗೆ ದೇವರನ್ನ ಹೇಳುತ್ತಿದ್ದರು. ಉತ್ತರ ಕರ್ನಾಟಕದ ಭಾಗಗಳಲ್ಲಿ ದೇವರು ಹೇಳುವುದು ಅಂದ್ರೆ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದು ಎಂದರ್ಥ, ಅಥವಾ ಸಮಸ್ಯೆಗಳಿಗೆ ಪವಾಡದ ಮೂಲಕ ಪರಿಹಾರವನ್ನ ಸೂಚಿಸುವುದು ಎಂದರ್ಥ. ಇದು ಮುತ್ಯ ಕುಟುಂಬ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಿತ್ತು. ಹನುಮಂತರಾವ್ ಮುತ್ಯ ಅವರ ತಂದೆ ಅಜ್ಜ ಕೂಡ ಇದನ್ನೇ ಮಾಡುತ್ತಿದ್ದರು. ಹೀಗಾಗಿ ಈ ಭಾಗದಲ್ಲಿ ಮುತ್ಯ ಕುಟುಂಬ ಪವಾಡ ಮಾಡುವುದರಲ್ಲಿ, ಪರಿಹಾರ ಕೊಡುವುದರಲ್ಲಿ ತಕ್ಕ ಮಟ್ಟಿಗೆ ಹೆಸರುವಾಸಿಯಾಗಿತ್ತು. ಏನೇ ಸಮಸ್ಯೆ ಬಂದರೂ ಆಸ್ಪತ್ರೆಗೆ ಹೋಗುವ ಮೊದಲು ಅಥವಾ ಕೋರ್ಟ್ಗೆ ಹೋಗುವ ಮೊದಲು ಅಥವಾ ಇನ್ಯಾವುದೇ ಸಮಸ್ಯೆ ಬಂದಾಗ ಹನುಮಂತರಾವ್ ಮುತ್ಯ ಬಳಿ ಹೋಗಿ ಪರಿಹಾರ ಪಡೆದುಕೊಳ್ಳುವ ಮಾರ್ಗ ಇಲ್ಲಿನ ಜನರಿಗೆ ಗೊತ್ತಾಗಿತ್ತು. ಆದರೆ ಹನುಮಂತರಾಯ ಮುತ್ಯ ಈ ಮಟ್ಟಕ್ಕೆ ಹೆಸರುವಾಸಿ ಆಗಿರಲಿಲ್ಲ. ಯಾಕಂದ್ರೆ ಆ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಕೂಡ ಇರಲಿಲ್ಲ. ಹೀಗಾಗಿ ತಮ್ಮ ಕುಟುಂಬವನ್ನ ಸಾಕುವಷ್ಟು ಜನರಿಗೆ ಪರಿಹಾರ ನೀಡಿ ಅವರು ಕೂಡ ಸಾಮಾನ್ಯರಂತೆ ಹೊಲದಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಕುಟುಂಬವನ್ನ, ತಮ್ಮ ಜೀವನವನ್ನ ಸಾಗಿಸ್ತಿರ್ತಾರೆ. ಆದ್ರೆ ಯಾವುದೋ ಒಂದು ನಿಧಿಗೆ ಸಂಬಂಧಪಟ್ಟ ವಿಷಯಕ್ಕೆ ಈ ಹಳ್ಳಿಯಲ್ಲಿ ಜಗಳವಾಗಿ ಹನುಮಂತರಾಯ ಮುತ್ಯ ಅವರ ಹತ್ಯೆ ಕೂಡ ಆಗಿ ಹೋಗುತ್ತದೆ. ಅವರು ಸತ್ತಾಗ ಮಲ್ಲಿಕಾರ್ಜುನ ಮುತ್ಯ ಕೊನೆಯವರು ಹಾಗೂ ತುಂಬಾ ಚಿಕ್ಕ ಹುಡುಗ ಕೂಡ. ಹನುಮಂತರಾಯ್ ಸತ್ತ ಮೇಲೆ ಅವರ ಕೆಲಸವನ್ನು ಮಲ್ಲಿಕಾರ್ಜುನ ಮುತ್ಯ ಮಾಡಲು ಮುಂದಾಗುತ್ತಾರೆ. ಹೀಗೆ ಹನುಮಂತರಾಯ ಮುತ್ಯ ಅವರನ್ನು ನಂಬಿ ಜನ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳಲು ಬರುತ್ತಿದ್ದರು. ಅದೇ ರೀತಿ ಮಲ್ಲಿಕಾರ್ಜುನ ಮುತ್ಯ ಬಳಿ ಜನ ಕೂಡ ಬರಲು ಪ್ರಾರಂಭಿಸುತ್ತಾರೆ. ಅದೇನು ನಂಬಿಕೆಯೋ ಮೂಢನಂಬಿಕೆಯೋ ಗೊತ್ತಿಲ್ಲ, ಅಥವಾ ಪವಾಡವೋ ಗೊತ್ತಿಲ್ಲ. ಈ ಮಲ್ಲಿಕಾರ್ಜುನ ಮುತ್ಯ ಕೂಡ ಯಾರು ಬಂದರೆ ಕೇವಲ ಅವರ ಮುಖವನ್ನ ನೋಡಿಯೇ ಅವರ ಸಮಸ್ಯೆಗಳನ್ನ ಹೇಳುತ್ತಿದ್ದರು ಮತ್ತು ಅದಕ್ಕೆ ಪರಿಹಾರವನ್ನು ಕೂಡ ಕೊಡುತ್ತಿದ್ದರು. ದಿನ ಕಳೆದಂತೆ ಅವರ ಕೊಟ್ಟ ಪರಿಹಾರ ನಿಜಕ್ಕೂ ಕೆಲಸ ಮಾಡಿದೆ. ಇದನ್ನು ಕಂಡಂತಹ ಜನರು ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಯ ಮೂಲಕ ಮಲ್ಲಿಕಾರ್ಜುನ ಮುತ್ಯ ಕೆಲವೇ ವರ್ಷಗಳಲ್ಲಿ ಆ ಭಾಗದ ಜನರಿಗೆ ಪವಾಡ ಪುರುಷನಂತೆ ಕಾಣಲು ಪ್ರಾರಂಭಿಸಿದ್ದಾರೆ. ಕೇವಲ ಮುಖ ನೋಡಿಯೇ ಪರಿಹಾರ ಕೊಡುವುದರಲ್ಲಿ ಎತ್ತಿದ ಕೈಯಾಗಿ ಬಿಟ್ಟಿತ್ತು. ಅಷ್ಟೇ ಅಲ್ಲದೆ ಇವರಿಗೆ ಸುತ್ತಮುತ್ತ ಕೆಲವು ಶಿಷ್ಯಂದರು ಕೂಡ ಹುಟ್ಟಿಕೊಂಡಿದ್ದಾರೆ. ಹೀಗಾಗಿ ಇವರು ಮಾಡುವ ಪ್ರತಿಯೊಂದು ಕೆಲಸವನ್ನು ಅವರು ವಿಡಿಯೋ ಮಾಡುವ ಮೂಲಕ, ರೀಲ್ಸ್ ಮಾಡುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವುಗಳನ್ನು ಅಪ್ಲೋಡ್ ಮಾಡಿ ವೈರಲ್ ಕೂಡ ಮಾಡಲು ಪ್ರಾರಂಭಿಸಿದ್ದಾರೆ. ಹೀಗಾಗಿ ಇವರ ಪ್ರಸಿದ್ಧಿ ದಿನ ಕಳೆದಂತೆ ಕೇವಲ ಶಾಪುರ ಸುತ್ತಮುತ್ತ ಗ್ರಾಮಗಳಲ್ಲಿ ಮಾತ್ರ ಅಲ್ಲದೆ ಯಾದಗಿರಿ ಜಿಲ್ಲೆ, ವಿಜಯಪುರ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಹೀಗೆ ಉತ್ತರ ಕರ್ನಾಟಕದ ಇನ್ನೂ ಹಲವಾರು ಜಿಲ್ಲೆಗಳಿಗೆ ಇವರ ಪವಾಡಗಳ ಚರ್ಚೆ ಆರಂಭವಾಗಿದೆ. ಹೀಗಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅಂದ್ರೆ ದೈವ ಮಾನವ ಅಥವಾ ನಡೆದಾಡುವ ದೇವರ ಅನ್ನೋ ಮಟ್ಟಿಗೆ ಪ್ರಸಿದ್ಧಿಯನ್ನ ಪಡೆದುಬಿಟ್ಟಿದ್ದಾರೆ. ಇವರು ಇಷ್ಟು ಪ್ರಸಿದ್ಧಿಯಾಗಲು ಮುಖ್ಯ ಕಾರಣ ಇವರ ಸುತ್ತಮುತ್ತ ಇರುವ ಇವರ ಶಿಷ್ಯಂದಿರ ಗುಂಪು. ಇವರು ಮಾಡುವ ಪ್ರತಿಯೊಂದು ಕೆಲಸವನ್ನ ರೀಲ್ಸ್ ಮಾಡಿ, ವಿಡಿಯೋ ಮಾಡಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೂಲಕ ಅಥವಾ ವಾಟ್ಸ್ಆಪ್ ಮೂಲಕ ಪ್ರಚಾರ ಮಾಡುವುದೇ ಇವರ ಕೆಲಸ. ಇವರು ಹೋದಲ್ಲೆಲ್ಲ ಜೈಕಾರ ಹಾಕುವುದೇ ಇವರ ಕೆಲಸ. 4 ಜನ ಜೈಕಾರ ಹಾಕಿದ್ರೆ ಬಾಕಿ ಇರುವ ಜನರು ಕೂಡ ಜೈಕಾರ ಹಾಕೋದು ಸರ್ವೇ ಸಾಮಾನ್ಯವೇ ಸರಿ. ಆದರೆ ವಿಚಿತ್ರ ಏನೆಂದ್ರೆ ಇವರ ಕೊಟ್ಟ ಪರಿಹಾರಗಳು ಹಲವಾರು ಜನರಿಗೆ ತಮ್ಮ ಸಮಸ್ಯೆಗಳಿಂದ ದೂರ ಮಾಡಿದೆ. ಇತ್ತೀಚೆಗಂತೂ ಈ ಮಲ್ಲಿಕಾರ್ಜುನ ಮುತ್ಯ ಬಳಿ ನವಜಾತ ಶಿಶುಗಳನ್ನ ತಂದು ಅವರ ಕೈಯಲ್ಲಿ ಕೊಟ್ಟರೆ ಆ ಶಿಶುವನ್ನ ಮೇಲೆ ಎತ್ತಿ ಕೆಳಗೆ ಇಳಿಸಿದರೆ ಸಾಕು, ಆ ಶಿಶುವಿನ ಭವಿಷ್ಯ ಗಟ್ಟಿಯಾಗಿದೆ ಎಂದರ್ಥ. ಅಷ್ಟರ ಮಟ್ಟಿಗೆ ಜನರು ಈಗ ಇವರ ಪವಾಡಗಳನ್ನ ನಂಬಲು ಪ್ರಾರಂಭಿಸಿದ್ದಾರೆ. ಇದನ್ನ ನಂಬಿಕೆ ಅಂತೀರೋ ಮೂಢನಂಬಿಕೆ ಅಂತೀರೋ ಗೊತ್ತಿಲ್ಲ. ಇದು ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು, ನಿಮ್ಮ ವಿಮರ್ಶೆಗೆ ಬಿಟ್ಟಿದ್ದು. ನಿಜಕ್ಕೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿದೆ ಅಂದ್ರೆ ಅದು ಒಳ್ಳೆಯದೇ ತಾನೇ. ಆದ್ರೆ ಒಂದು ಮಾತ್ರ ನಿಜ ಸ್ನೇಹಿತರೆ, ಇಲ್ಲಿಯವರೆಗೆ ಈ ಮಲ್ಲಿಕಾರ್ಜುನ ಮುತ್ಯ ಮಾತ್ರ ಯಾರಿಗೂ ಅನ್ಯಾಯ ಮಾಡಿಲ್ಲ ಅನ್ನೋದು ಕೂಡ ಒಂದು ಮಾಹಿತಿ ಇದೆ. ಕೆಲವರ ಪ್ರಕಾರ ಇವರ ಈ ನಂಬಿಕೆಯನ್ನ ಕೈಗುಣ ಅನ್ನುತ್ತಾರೆ. ಇದಕ್ಕೆ ಯಾವುದೇ ವಿದ್ಯಾಭ್ಯಾಸ ಕೂಡ ಬೇಕಾಗಿಲ್ಲ, ಯಾವ ಧರ್ಮ ಕೂಡ ಬೇಕಾಗಿಲ್ಲ. ಇದೇ ಕಾರಣ ಇವರಿಗೆ ಹಿಂದೂಗಳಿಗಿಂತ ಮುಸ್ಲಿಂ ಭಕ್ತರೇ ಜಾಸ್ತಿಯಾಗಿದ್ದಾರೆ ಅನ್ನುವ ನಂಬಿಕೆ ಕೂಡ ಇದೆ. ತಕ್ಕ ಸಮಯಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟವನೇ ದೇವರು ಅಲ್ಲವೇ? ಹೌದು ಸ್ನೇಹಿತರೆ, ನೀವು ಏನಂತೀರಾ ಅನ್ನುವುದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಒಳ್ಳೆಯದಾಗಲಿ.